ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತು ಮಾತ್ರ ಬೆಳಿಗ್ಗೆನೇ ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಏನೆಲ್ಲ ಕೆಲಸ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ದಿನ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ಅಂದರೆ ಸ್ವಲ್ಪ ಕೆಲಸಕ್ಕೆ ಹೋಗೋದು ಅದು ಇದು ಮನೆಯಲ್ಲಿ ಕೆಲಸ ಕಷ್ಟ ಆಗ್ತಾಯಿತ್ತು, ಹಾಗೆ ಮಾಡಲಿಲ್ಲ. ಇನ್ನು ಆಲ್ಮೋಸ್ಟ್ ಮನೆಯಲ್ಲೇ ಇರ್ತೀನಿ. ಮನೆಯಲ್ಲಿ ಏನೆಲ್ಲ ಮಾಡ್ತೇನೆ ಅಥವಾ ಎಲ್ಲಿಗೆ ಎಲ್ಲಾದರೂ ಹೊರಗಡೆ ಹೋಗ್ತೀನ ಏನೆಲ್ಲ ಇರ್ತದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಬೆಳಿಗ್ಗೆ ಇವತ್ತೇನಿಲ್ಲ, ನನ್ನ ಮಗ ನೀರು ದೋಸೆ ಬೇಕು ಅಂತ ಮುನ್ನೆದೇ ಹೇಳ್ತಿದ್ದ. ಹಾಗೆ ಪಾಪ ನಮ್ಮ ಮನೆಯವರು ರುಬ್ಬಿ ಎಲ್ಲ ಇಟ್ಟಿದ್ದಾರೆ. ರುಬ್ಬಿಟ್ಟಿದ್ದಾರೆ. ಇನ್ನು ದೋಸೆನ ಮಾಡಿದರೆ ಆಯಿತು. ನಾನು ದೋಸೆಗೆ ರೆಡಿ ಮಾಡ್ತೀನಿ. ಮೊಳಕೆ ಬರಿಸಿದ ಹೆಸರು ಕಾಳು ಸ್ವಲ್ಪ ಮಿಸ್ ಆಯಿತು ಮಾತಾಡುವಾಗ, ಅಂದರೆ ತುಂಬ ದಿನ ಆಯ್ತಲ್ಲ ವಿಡಿಯೋ ಮಾಡೋದೆ. ಹಾಗೆ ಸ್ವಲ್ಪ ಏನೋ ನರ್ವಸ್ಸು ಎಂತಾದರೂ ಹೇಳ್ಬೋದು. ಓಕೆ, ಇದನ್ನು ಮತ್ತು ಹೀರೆಕಾಯಿ ಸಾರು ಮಾಡೋಣ ಅಂತ, ಚೆನ್ನಾಗಾಗ್ತದೆ ಅದಕ್ಕೋಸ್ಕರ. ಇವತ್ತು ಬೆಳಿಗ್ಗೆಯಿಂದಲೂ ಒಂದು ಸ್ವಲ್ಪ ಮಳೆ ನಿಂತಿಲ್ಲ ನೋಡಿ, ಫುಲ್ಲು ಮಳೆ ಬರ್ತುಂಟು. ನನ್ನ ವಾಯ್ಸ್ ಸಹ ಕೇಳಲಿಕ್ಕಿಲ್ಲ, ಅದು ಕತ್ಲೆ ಆಗಿದೆ ಫುಲ್ಲು. ಎಲ್ಲ ಕಡೆ ನೀರು ನಿಂತಿದೆ. ಅಲ್ಲಿ ಪಾಪ ಅಂಕಲ್ ನಾಯಿನ ಅಲ್ಲಿ ನಿಲ್ಲಿ ಕರ್ಕೊಂಡು ಬಂದರು. ಬೆಳಿಗ್ಗೆ ಗಮ್ಮತ್ತಿತ್ತು. ನಾನು ಸುಮಾರು ಒಂದು 6:15 ಇದ್ದೆ, ಅವಳು ನೆಚ್ಚಿ ಒಂದು 7:15. ಇಲ್ಲ, ಇನ್ನು ಬೆಳಗ್ಗೆ ಆಗಲಿಲ್ಲ ಅಂತ ಹೇಳಿ ಕತ್ಲೆ ಇತ್ತು. ಈಗ 10 ಗಂಟೆ ಆದ್ರೂ ಸುಮಾರು ಯಾವಾಗಲೂ ಬೇಗ ಎದ್ದೇಳ್ತೇನೆ ಹೇಳ್ತಾಳೆ. ಇವತ್ತು ಎದ್ದಿರಲಿಲ್ಲ. ಮತ್ತೆ ಎಚ್ಚಿ ಮತ್ತೆ 7:15 ಎದ್ಲು. ಎದ್ದು ಗಡಿಯಾರ ನೋಡಿದ ಮೇಲೆ ಅವಳಿಗೆ ಗೊತ್ತು 7:15. ಹೌದು, ಈ ತರ ಮಳೆ ಇದ್ರೆ ಯಾರಿಗೆ ಗೊತ್ತಾಗ್ತದೆ? ಅದು ಬೇರೆ ಗಾಳಿ ಬೇರೆ, ತುಂಬಾ ಗಾಳಿ ಉಂಟು. ಈಗ ಸ್ವಲ್ಪ ಗಾಳಿ ಕಮ್ಮಿ ಇದೆ, ಚಿಕ್ಕಪಟ್ಟ ಗಾಳಿ. ಒಳ್ಳೆ ಇಲ್ಲೆಲ್ಲ ನೀರಿತ್ತು. ಇದು ಕಡೀರ್ ಬೇರು ಅಂತ, ಇದಕ್ಕೆ ಬೇರೆ ಎಂತ ಹೆಸರು ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ. ನಾನಿದು ಬೆಳಿಗ್ಗೆ 1 ಗ್ಲಾಸ್, ಅಂದರೆ ಡೈಲಿ ಕುಡಿಯಲ್ಲ, 3 ದಿನಕ್ಕೊಮ್ಮೆ ಇದನ್ನು ಕುಡಿತೀನಿ ಬೆಳಿಗ್ಗೆ ಎದ್ದ ತಕ್ಷಣ. ಆಮೇಲೆ ಬಾದಾಮ್ ತಿಂತೇನೆ ಡೈಲಿ. ಕೆಲವೊಂದು ಸಲ ನೆನಪಾಗಲ್ಲ, ಏನು ಮಾಡಲಿಕ್ಕಿಲ್ಲ. ಈಗಂತೂ ಮುನ್ನೆಯಿಂದ ಡೈಲಿ ತಿಂತಾ ಇದ್ದೇನೆ. ನನಗೆ ನೀರು ದೋಸೆ ಎಲ್ಲ ಅಲ್ಲಲ್ಲೇ ಉಂಟು, ಹಾಗೆಯೇ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಇದು ಯೂಸ್ ಮಾಡಬಾರ್ದು. ಏನು ಮಾಡೋದು, ನನಗೆ ಬಾಳೆ ಎಲೆ ದಂಟಿಂದು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ನಮ್ಮದೇ ಅಂತ ಸ್ವಂತ ಇದ್ದರೆ ನಾನು ಖಂಡಿತ ಇದೇ ಮಾಡ್ತಾಯಿದ್ದೆ, ಏನು ಮಾಡುವಾಗಿಲ್ಲ. ಇದರದ್ದು ಮೊನ್ನೆ ಕೆಳಗೆ ಬಿದ್ದಿತ್ತು, ಹಾಗೆ ಹೋಯ್ತು ಅವಾಗ. ಅದು ಮತ್ತೆ ಸಿಕ್ಕಿಸಲಿಲ್ಲ, ಇರಲಿ ಹಾಗೆ ಅಂತ. ನಮ್ಮ ಮನೆಯವರು ನನಗೆ ಹೊಟ್ಟೆ ನೋವು ಅಂತ ಹೇಳ್ತಿದ್ದೆ, ಅದಕ್ಕೆ ಒಂದು ಮೆಡಿಸಿನ್ ಮಾಡ್ತಾ ಇದ್ದಾರೆ. ಅದನ್ನೀಗ ತೊಳಿಲಿಕ್ಕೆ ಅಂತ ಬಂದಿದ್ದರು. ನಾನು ಮಲಗಿದವಳು ಎದ್ದು ಬಂದದ್ದು, ಯಾಕಂದರೆ ಒಂದು ಸೈಡ್ ನೋಯ್ತಾ ಉಂಟು ಇವತ್ತು. ಯಾಕೆ ಏನಂತ ಗೊತ್ತಿಲ್ಲ. ನಮ್ಮ ಅಮ್ಮನ ಹತ್ರ ಫೋನ್ ಮಾಡಿ ಕೇಳಿದೆ ಯಾಕೆ ಅಂತ. ಅದು ತಿಂಗಳು ಚೇಂಜ್ ಆಗುವಾಗ ಆಗ್ತದೆ. ಇದನ್ನು ನೀರು ಮಾಡಿ ಕುಡಿಲಿಕ್ಕೆ ಹೇಳಿದ್ರು, ಹಾಗೆ ಇದನ್ನ ಮಾಡ್ತಿರೋದು. ಅದಕ್ಕೆ ನನಗೆ ಅವರು ಇನ್ನೊಂದು ಇದು ಎಲೆ ನಮಗೆ ಇಲ್ಲಿ ಸಿಗೋದಿಲ್ಲ. ಇದು ನಾವು ಬೀಚ್ ರೋಡಿಂದ ತಂದು ಮೊನ್ನೆ ಇಟ್ಟಿದ್ದೀವಿ, ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಯಾಕಂತಂದ್ರೆ ಇದನ್ನ ಹೀಗೆ ಹೋಟೆಲ್ ಆದಾಗ ಅರ್ಜೆಂಟಿಗೆ ಕುಡಿಲಿಕ್ಕೆ ಆಗ್ತದಲ್ಲ ಅಂತೇಳಿ. ಪ್ರೆಗ್ನೆನ್ಸಿ ಅವರು 3 ದಿನಕ್ಕೊಮ್ಮೆ ಕುಡಿದ್ರೆ 8 ಮಂತ್ ಆದಮೇಲೆ ಕುಡಿಬೇಕು. ಅದಕ್ಕಿಂತ ಮೊದಲು ಕುಡಿಬಾರ್ದು ಹೇಳ್ತಾರೆ. ಅಂದರೆ ತುಂಬ ಕೋಲ್ಡ್ ಮತ್ತು ಒಳ್ಳೇದಂತೆ ಇದು ಕುಡಿದರೆ, ಜಾಸ್ತಿ ತಂಪಾಗುತ್ತೆ. ಮತ್ತು ನಾರ್ಮಲ್ ಡೆಲಿವರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ಇನ್ನು ಇದರ ಡೀಟೇಲ್ಸ್ ಇವರೆಲ್ಲ ಫುಡ್ ಮೀಡಿಯಾದಲ್ಲಿ ಹಾಕ್ತಾರೆ. ನಮ್ಮ ಫುಡ್ ಮೀಡಿಯಾ ಚಾನಲ್ ನೋಡಿ, ಅದರಲ್ಲಿ ಕ್ಲೀನ್ ಆಗಿ ಡಿಟೇಲ್ ಆಗಿ ನಿಮಗೆ ಹೇಳ್ತೀನಿ. ಹಾಗೆ ಇದಂತಲ್ಲ, ಫುಡ್ ಮೀಡಿಯಾದಲ್ಲಿ ತುಂಬ ಮೆಡಿಸಿನ್ಗಳ ಬಗ್ಗೆ, ಮನೆ ಮದ್ದು ಬಗ್ಗೆ, ಹಾಗೆ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ,
ಮಳೆಗಾಲ ಶುರು ಆದ ಕೂಡಲೇ ನಮಗೆ ಮಕ್ಕಳಿಗೆಲ್ಲ ದೊಡ್ಡ ಸಹ ಶೀತ ಕೆಮ್ಮು ಎಲ್ಲ ಶುರುವಾಗುತ್ತೆ. ಇದಕ್ಕೆಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು ಹಾಗೆ ನಮ್ಮ ಕಾಲು ಕೆಳಗೆ ಹತ್ತಿರದಲ್ಲಿ ಸಿಗುವಂತಹ ಒಂದು ಗಿಡಗಳನ್ನ ಉಪಯೋಗ ಮಾಡಿ ನಾವು ಮನೆ ಮದ್ದನ್ನ ತಯಾರು ಮಾಡ್ಬೋದು. ಅದರಲ್ಲಿ ಡೀಟೇಲ್ಸ್ ಎಲ್ಲ ಅದರಲ್ಲಿ ಇದರಲ್ಲಿ ನಾವು ಬ್ಲಾಗ್ ಅಷ್ಟೇ. ನಾನು ಹೇಳಿದ್ದೆ ಇವತ್ತು ಬೆಳಿಗ್ಗೆನೆ, ನಾನು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು, ಮತ್ತೆ ಸಂಜೆ ಹೊತ್ತೆಲ್ಲ ಕುಡಿಬಾರ್ದು ಇದನ್ನು. ಅದನ್ನೆಲ್ಲ ಫುಡ್ ಮೀಡಲ್ಲಿ ನೋಡಿ ಡೀಟೇಲ್ ಆಗಿ ಕೊಡ್ತೀವಿ. ಓಕೆ, ಇದು ಜಸ್ಟ್ ನಾವು ಬ್ಲಾಗ್ ಅಷ್ಟೇ. ನಮ್ಮ ಒಂದು ಪ್ರತಿನಿತ್ಯ ಜೀವನ ಹೇಗಿರುತ್ತೆ, ನಾವೇನು ಮಾಡ್ತೀವಿ ಅದನ್ನ ನಿಮಗೆ ತೋರಿಸೋದು. ಇವತ್ತು ಹೊರಗೆ ಹೋಗೋಣ ಅಂತ ಇದ್ವಿ, ಸ್ವಲ್ಪ ಐಟಮ್ ಎಲ್ಲ ತರಲಿಕ್ಕಿತ್ತು, ಎಂಥದಿಲ್ಲ. ಏನೋ ಈ ಮುಖನೇ ಗೊತ್ತಾಗ್ತದೆ ನಿಮಗೆ ನೋಡುವಾಗಲೇ ಹೇಗಿದ್ದೀನಿ ಅಂತ. ನಾನು ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಪಿಲ್ಲೋ ಇಟ್ಟು ಕೂತ್ಕೊಂಡಿದ್ದೀನಿ, ಯಾಕಂದರೆ ಇವರು ನನಗೆ ಮೆಡಿಸಿನ್ ಮಾಡ್ತಾ ಇದ್ದಾರೆ. ನೋಡಿದ್ದೆ ಪೊನಲ್ಗೆ ಸೊಪ್ಪು ಅಂತೇಳಿ ನಾನು ಆವಾಗಲೇ ತೋರಿಸಿದ್ದೀನಿ. ಈಗ ಇದನ್ನು ವಾಶ್ ಮಾಡ್ತಿದ್ದೀನಿ ಆಯ್ತಾ. ಇಲ್ಲಿ ನೋಡಿ ನಮ್ಮ ಇನ್ನೊಂದು ಸೆಟಪ್ ಇಲ್ಲಿ ಉಂಟು. ನಮ್ಮ ಫುಡ್ ಮೀಡಿಯಾಕ್ಕೆ ವೀಡಿಯೋ ಆಗ್ತಾಯಿದೆ. ಓಕೆ, ಎರಡನ್ನೂ ಸಹ ಕವರ್ ಮಾಡುವ ಅಂಥೇಳಿ ಇದನ್ನು ಕ್ಲೀನಾಗಿ ನಾನು ವಾಶ್ ಮಾಡ್ಕೊಳ್ತಿದ್ದೀನಿ. ಅವ್ರದ್ದು ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ಅದಕ್ಕೆಲ್ಲ ಬೇಕಾದ ಸಾಮಗ್ರಿಗಳು. ಮತ್ತು ಪುನಃ ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ವೀಡಿಯೋ ಮಾಡಬೇಕು. ನನಗೆ ಮತ್ತೊಂದು ಏನಂತ ಸೆಟಪ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಲೈಟಿಂಗ್ ಸೆಟ್ ಇದೆಲ್ಲ ಕ್ಲೀನ್ ಸೆಟ್ ಮಾಡಬೇಕು. ಅದಾದ ನಂತರ ಅಂದರೆ ಮನೆ ಚಂದ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಸಪ್ರೇಟಾಗಿ ರೂಮ್ ಇದ್ದರೆ ತುಂಬ ಒಳ್ಳೆಯದು. ಇದೆಲ್ಲ ಲೈಟ್ ಹಾಗೆ ಇಟ್ಟುಬಿಟ್ರೆ ಮತ್ತೇನು ಅಡ್ಜಸ್ಟ್ ಮಾಡಲಿಕ್ಕಿಲ್ಲ. ಇದು ಪ್ರತಿ ಸಲ ವೀಡಿಯೋ ಮಾಡುವಾಗ ನನಗೆ ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ. ಫುಡ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ನಾನು ಮೆಡಿಸಿನ್ ಎಲ್ಲ ತೋರಿಸೋದ್ರಿಂದಾಗಿ ಲೈಟಿಂಗ್ ಕ್ಲೀನ್ ಇರಬೇಕು. ಅದು ನಾನು ತೋರಿಸುವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಕ್ಲೀನಾಗಿ. ಹಾಗಾಗಿ ಸಮಸ್ಯೆಗಳು ಏನು ಮಾಡಲಿ ಹೋಗಿಲ್ಲ, ಅಡ್ಜಸ್ಟ್ ಮಾಡಿ ಮಾಡ್ತಾ ಇರಬೇಕು. ನಮ್ಮ ಪ್ರಯತ್ನ ಬಿಡಬಾರ್ದಲ್ವಾ. ಆಯಿತು. ಸಂಜೆ 3:30 ಅಷ್ಟೊತ್ತಿಗೆ 3:45 ಆಗಿದೆ. ಇವತ್ತು ಸ್ವಲ್ಪ ಮಳೆ ಇತ್ತಲ್ಲ, ಹಾಗೆ ಸ್ವಲ್ಪ ಲೇಟಾಗಿ ಬಂದ. ಸ್ಕೂಲ್ ಬಿಟ್ಟು ಬಂದು ಬರ್ದೆಲ್ಲ ಆಯ್ತು. ಈಗ ನಗಾಡುದು ಅವನಿಗೆ ನಾಚಿಕೆ ಅವನಿಗೆ. ಆ ನಾಚಿಕೆ ಅಲ್ಲ, ಮುಖ ಸಂದಾಗಿದೆ. ಅಂದರೆ ಮೊನ್ನೆ 1 ವಾರ ಹುಷಾರಿರಲಿಲ್ಲ, ಮತ್ತೆ ಕೂದಲು ಸಹ ತೆಗ್ದದಾಗೆ ಆಯಿತು. ಇನ್ನು ನಾಳೆ ಬೆಳಿಗ್ಗೆಗೆ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿಟ್ಟಿದ್ದೀನಿ. ಇದು ಬೆಳಿಗ್ಗೆಗೆ. ಓಕೆ, ಇವತ್ತಿನ ನಾನು ಬೆಳಿಗ್ಗೆಯಿಂದ ಸಂಜೆವರೆಗಿನ ದಿನಚರಿ ರೂಟೀನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.